ವೀಕ್ಷಕರೇ, ಅಕ್ಷಯ ತೃತೀಯದಂದು ಚಿನ್ನಾಭರಣ ಖರೀದಿಯನ್ನು ಮಾಡಿದರೆ ಶುಭ ಆಗುತ್ತೆ. ಅದರ ಜೊತೆಗೆ ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಜೊತೆ ನೆಲೆಯಾಗ್ತಾಳೆ ಅನ್ನೋವಂಥದ್ದು ಅನೇಕರ ನಂಬಿಕೆ ಇದೆ. ಹಾಗಾಗಿ ಬೇರೆ ದಿನಗಳಲ್ಲಿ ಚಿನ್ನಾಭರಣವನ್ನು ಖರೀದಿ ಮಾಡ್ತೀವೋ ಬಿಡ್ತೀವೋ ಬೇರೆ ವಿಚಾರ, ಆದರೆ ಅಕ್ಷಯ ತೃತೀಯದ ದಿನ ಒಂದು ಸಣ್ಣ ಚಿನ್ನಾಭರಣವನ್ನಾದರೂ ಖರೀದಿ ಮಾಡಬೇಕು ಅಂತ ಅನೇಕ ಜನ ಯೋಚನೆ ಮಾಡ್ತಾರೆ. ಹಾಗಾಗಿ ನಾನಿವತ್ತು ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಗೆ ಬಂದಿದ್ದೇನೆ. ಗ್ರಾಹಕರ ಸೌಂದರ್ಯಕ್ಕೆ ಸರಿಸಾಟಿಯಾಗಿರುವಂಥ ಚಿನ್ನಾಭರಣಗಳನ್ನು ನೀಡಿ ವಿನೂತನವಾಗಿರುವಂಥ ಡಿಸೈನ್ ಜೊತೆ ಹೊಸ ಹೊಸ ಕಲೆಕ್ಷನ್ಗಳನ್ನು ಗ್ರಾಹಕರಿಗೆ ನೀಡಿ ಗ್ರಾಹಕರ ಮನಗೆದ್ದಿರುವಂಥ ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ GL ಆಚಾರ್ಯ ಜುವೆಲ್ಸ್ ಈ ಬಾರಿ ಅಕ್ಷಯ ತೃತೀಯಕ್ಕೆ ಗ್ರಾಹಕರಿಗೆ ವಿನೂತನವಾಗಿರುವಂಥ ಆಫರ್ಗಳನ್ನ ನೀಡ್ತಾ ಇದೆ. ಹಾಗಾದರೆ ಯಾವೆಲ್ಲ ಆಫರ್ಗಳಿದೆ, ಯಾವೆಲ್ಲ ಯೋಜನೆಗಳನ್ನು ಈ ಒಂದು ಸಂಸ್ಥೆ ಹಾಕಿಕೊಂಡಿದೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ತೆ ಸರ್, ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ. ನಿಮ್ಮ ಒಂದು GL ಆಚಾರ್ಯದಿಂದ ಜುವೆಲ್ಸನ್ನು ಪರ್ಚೇಸ್ ಮಾಡಿದವರು ಕಾಯ್ತಾ ಇದ್ದಾರೆ. ಏನೆಲ್ಲ ಆಫರನ್ನು ಇಟ್ಟಿದ್ದಾರಪ್ಪ ಈ ಬಾರಿ ನಮಗೆ ಅಂತ ಕಾಯ್ತಾ ಇದ್ದಾರೆ. ಏನೆಲ್ಲ ಆಫರ್ಗಳಿದೆ ಅಕ್ಷಯ ತೃತೀಯಕ್ಕೆ ಅಂತ? ಈಗಾಗಲೇ ನಾವು ಮುಂಗಡ ಬುಕ್ಕಿಂಗಿಗೆ ಒಂದು ಸ್ಪೆಷಲ್ ಆಫರ್ ಇಟ್ಟಿದ್ದೆವು. ಅದೇನಂತ ಹೇಳಿದರೆ, ಬಂದು ಮುಂಚಿತವಾಗಿ ತೆಗೆದಿಟ್ಟವರು ಆ ದಿನದ ರಶ್ ಅವರಿಗೆ ಅವಾಯ್ಡ್ ಮಾಡ್ಬೋದು. ಬಂದು ಬಿಲ್ ಮಾಡಿದರೆ ಆಯಿತು, ಆ ದಿವಸ ತಗೊಂಡೋದ್ರೆ ಆಯಿತು. ಅಂಥವರಿಗೆ ಒಂದು ಚಿನ್ನದ ನಾಣ್ಯ ಗೆಲ್ಲುವ ಅವಕಾಶ ಲಕ್ಕಿ ಡ್ರಾದ ಮೂಲಕ ನಮ್ಮ ಎಲ್ಲ ಬ್ರಾಂಚ್ಗಳಲ್ಲಿ ಕೂಡ ಇದನ್ನು ಈಗಾಗಲೇ ನಾವು ಪ್ರಚಾರ ಮಾಡಿದ್ದೇವೆ, ನಡೀತಾ ಇದೆ. ಅದಲ್ಲದೆ ಆ ದಿವಸಕ್ಕೆ ಅಕ್ಷಯ ತೃತೀಯದ ದಿವಸ ಚಿನ್ನಾಭರಣಗಳ ಮೇಲೆ ಗ್ರಾಮಿಗೆ 200 ರೂಪಾಯಿವರೆಗಿನ ಡಿಸ್ಕೌಂಟ್, ಸಾಧಾರಣ 100ರಿಂದ 200ರವರೆಗೆ ಡಿಸ್ಕೌಂಟ್ ಬರ್ತದೆ. ಬೇರೆ ಬೇರೆ ಸೆಕ್ಷನ್ನ ಆಭರಣಗಳಿಗೆ ಅಷ್ಟು ಡಿಸ್ಕೌಂಟ್. ಆಮೇಲೆ ವಜ್ರಾಭರಣಗಳಿಗೆ ಕ್ಯಾರೆಟಿಗೆ 7,000 ರೂಪಾಯಿವರೆಗೆ ಡಿಸ್ಕೌಂಟ್. ಇನ್ನು ಬೆಳ್ಳಿಯ ಆಭರಣಗಳಿಗೆ ಕೆಜಿಗೆ 2,000 ರೂಪಾಯಿ ಡಿಸ್ಕೌಂಟ್. ಇನ್ನು MRP ಐಟಮ್ ಅಂತ ಇದೆ, ಟೋಟಲ್ ರೇಟ್ನ ಮೇಲೆ ಹೋಗುವಂಥದ್ದು, ಅದರ ಮೇಲೆ 5%, 3%, ಈ ರೀತಿ ಬೇರೆ ಬೇರೆ ಆಫರ್ಗಳನ್ನು ಇಟ್ಟಿದ್ದೇವೆ. ಇದಲ್ಲದೆ ವಿಶೇಷವಾಗಿ ಅಕ್ಷಯ ತೃತೀಯಕ್ಕೆ ಹೊಸ ವಿನ್ಯಾಸದ ಆಭರಣಗಳನ್ನು ಈ ಸತಿ ಕೊಡಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ತುಂಬ ಹೊಸ ಆಭರಣಗಳು ಗ್ರಾಹಕರಿಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ಕಲಿಕ್ಕಿದೆ. ಅದೊಂದು ಈ ಸತಿಯ ಹೆಚ್ಚಿನ ವಿಶೇಷತೆ. ಬರೀ ಡಿಸ್ಕೌಂಟ್ ಅಲ್ಲ, ಅದರೊಂದಿಗೆ ಆಭರಣಗಳು ಕೂಡ ಹೊಸ ವಿನ್ಯಾಸದ ಆಭರಣಗಳು ಸಿಗಲಿಕ್ಕಿವೆ. ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅಂತ? ಬೆಳಿಗ್ಗೆ 8:30ಯಿಂದ ರಾತ್ರಿ 8:30 ತನಕ, ಅಂದರೆ 12 ಗಂಟೆ ನಾನ್ ಸ್ಟಾಪ್ ಶಾಪಿಂಗ್. ಹಬ್ಬ, ಒಂದು ರೀತಿಯ ಹಬ್ಬದ ಅಟ್ಮಾಸ್ಫಿಯರ್ನಲ್ಲಿ ಇದು ನಡೀಲಿಕ್ಕಿದೆ. ಓಕೆ ಸರ್, ಹಾಗೆಯೇ ಗ್ರಾಹಕರ ರೆಸ್ಪಾನ್ಸ್ ಯಾವ ರೀತಿ ಆಗಿರ್ಬೋದು ಅಂತ ನೀವು ನಿರೀಕ್ಷೆ ಮಾಡಿದ್ದೀರಾ ಅಂತ? ಪ್ರತಿ ವರ್ಷ ಒಂದಲ್ಲ ಒಂದು ಸಮಸ್ಯೆಗಳು ಕಾಣ್ತಾ ಇರ್ತದೆ ನಮಗೆ. ಪ್ರತಿ ಅಕ್ಷಯ ತೃತೀಯ ಬಂದಾಗ ಈ ಸತಿ ಅಕ್ಷಯ ತೃತೀಯ ಅಷ್ಟಾಗಿ ಇರಲಿಕ್ಕಿಲ್ಲ ಅಂಥೇಳಿ, ಆದರೆ ಪ್ರತಿ ಸತಿ ಕೂಡ ಅದನ್ನೇನೋ ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು ರೀತಿ ನಾವು ನೆನೆಸಿದ ರೀತಿಯಲ್ಲಿ ಆಗದೆ ಗ್ರಾಹಕರು ಆ ದಿವಸ ಬಂದೇ ಬರ್ತಾರೆ. ಅದು ಏನಂತ ಗೊತ್ತಿಲ್ಲ, ದೇವರದೇ ಅಲ್ಲ, ಗ್ರಾಹಕರ ಒಂದು ರೀತಿಯ ಇದು ಏನು ಹೇಳ್ತಾರೆ ಮನೋಸ್ಥಿತಿಯ, ಅಂದರೆ ಆ ದಿವಸ ತಗೊಳ್ಳುವ ಅಂತ ಹೇಳೋ ಒಂದು ದೃಢ ನಿರ್ಧಾರ ಮಾಡಿ ಬಂದ ಹಾಗೆ ಕಾಣ್ತದೆ. ಗ್ರಾಹಕರಿಗೆ ನಾವು ಹೇಳೋದಿಷ್ಟೇ, ಒಳ್ಳೆಯ ದಿನ, ನೀವು ಚಿನ್ನಾಭರಣ ಹೇಗಾದರೂ ಖರೀದಿ ಮಾಡ್ತೀರಾ, ಈ ದಿನ ಖರೀದಿ ಮಾಡಿದರೆ ನಿಮಗೆಲ್ರಿಗೂ ಅದು ಶುಭ ಆಗ್ತದೆ. ಶುಭ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮೆಲ್ಲ ಗ್ರಾಹಕರು ಬಂದು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ವೀಕ್ಷಕರೇ, ಅಕ್ಷಯ ತೃತೀಯದಂದು GL ಆಚಾರ್ಯ ಸಂಸ್ಥೆ ಯಾವೆಲ್ಲ ಆಫರ್ಗಳನ್ನು ನೀಡಿದೆ ಅಂತ ಕೇಳಿದ್ರಲ್ಲ. ಎಸ್, ಹಾಗಾಗಿ ಪ್ರತಿಯೊಬ್ಬರು ಕೂಡ GL ಆಚಾರ್ಯ ಜ್ಯುವೆಲ್ಸ್ಗೆ ಬಂದು ಈ ಒಂದು ಆಫರ್ನ ಪ್ರಯೋಜನವನ್ನು ಪಡ್ಕೊಳ್ಬೋದಾಗಿದೆ. ಈ ಒಂದು ಸಂಸ್ಥೆ ಅಕ್ಷಯ ತೃತೀಯದ ದಿನ ಬೆಳಗ್ಗೆ 8 ಗಂಟೆಗೆ ಓಪನ್ ಆದರೆ ರಾತ್ರಿ 9 ಗಂಟೆಯ ತನಕ ತೆರೆದಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಕ್ಷಯ ತೃತೀಯದ ದಿನ ಬಂದು ಯಾವುದಾದ್ರೂ ಒಂದು ಚಿನ್ನಾಭರಣವನ್ನು ಕೂಡ ಖರೀದಿಸಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿಗಳು GL ಆಚಾರ್ಯ ಜ್ಯುವೆಲ್ಸ್ಗೆ ಬಂದು ಇಲ್ಲಿರುವಂಥ ಆಫರ್ಗಳ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸುಧಾಕರ್ ಪಡಿಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.